2010ರಲ್ಲಿ ಪ್ರಾರಂಭಿಸಲಾದ ಮಡವು ವಿದ್ಯುತ್ ಸಬ್ಸ್ಟೇಷನ್ಸ್ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಒಂದು ಸಬ್ಸ್ಟೇಷನ್ ನಿರ್ಮಾಣ 10 ವರ್ಷ ಕಳೆದರೂ ನಡೆದಿಲ್ಲ ಎಂಬುದು ನಾಚಿಕೆ ತರುವ ಕೆಲಸವಾಗಿದೆ ಎಂದು ಆರೋಪಿಸಿ ಕೆಪಿಟಿಸಿಎಲ್ ಅಧಿಕಾರಿ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪುತ್ತೂರು ಮೆಸ್ಕಾಂ ಇಲಾಖೆಯ ವತಿಯಿಂದ ಪುತ್ತೂರು ನಗರ ಹಾಗೂ ಗ್ರಾಮಾಂತರ ಉಪವಿಭಾಗದ ಜನಸಂಪರ್ಕ ಸಭೆಯು ನಗರದ ಸಮುದಾಯ ಭವನದಲ್ಲಿ ಶಾಸಕ ಸಂಜೀವ ಮಠಂದೂರು ಅಧ್ಯಕ್ಷತೆಯಲ್ಲಿ ನಡೆಯಿತು. ಮಡವು ಸಬ್ಸ್ಟೇಷನ್ ಪ್ರಗತಿಯ ಕುರಿತು ಕೆಪಿಟಿಸಿಎಲ್ ಇಇ ಗಂಗಾಧರ್ ಅವರು ಮಾಹಿತಿ ನೀಡಿ, ಸಬ್ಸ್ಟೇಷನ್ಗೆ 20 ದಿನಗಳಲ್ಲಿ ಟ್ರಾನ್ಸ್ಫಾರ್ಮರ್ಗಳ ಪೂರೈಕೆಯಾಗುತ್ತದೆ. 19.5 ಕಿಲೋಮೀಟರ್ ಲೈನ್ ಎಳೆಯುವ ಕಾಮಗಾರಿ ಪೂರ್ತಿಯಾಗಿದೆ. ಒಟ್ಟು 115 ಟವರ್ಗಳಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಜಾಗದ ತಕರಾರು ಇರುವುದರಿಂದ ಒಂದು ಟವರ್ ರಚನೆ ಬಾಕಿ ಉಳಿದಿದೆ ಎಂದು ಮಾಹಿತಿ ನೀಡಿದರು. ಅಲ್ಲ ಅದಕ್ಕೆ ಸ್ಟೇ ತಂದಿದ್ದಾರೆ. ಕೆಪಿಟಿಸಿಎಲ್ಗೆ ಜವಾಬ್ದಾರಿ ಏನು ಒಂದು ಕರೆಕ್ಟ್ ಕೊಡಬೇಕು ಅಂತ ಹೇಳೋದು. ಹೇಗೆ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಆಗ್ತದೆ ನಮಗೂ ಗೊತ್ತಿದೆ. ನಾವು ಸುಮ್ಮನೆ ಕೂತ್ಕೊಡ್ತೇವೆ ಅಂತ ನೀವು ಸುಳ್ಳು ಮಾಹಿತಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಹೈಕೋರ್ಟ್ ಅಲ್ಲಿ ಆದ್ರೂ ಎಲ್ಲಾದ್ರೂ ಸಹ ನಿಮ್ಮ ಅಡ್ವೊಕೇಟ್ ಹೇಳಿ ಅದನ್ನು ಪಾಸ್ ಮಾಡಿಸಬಹುದು. ಯಾಕಂದ್ರೆ ಇದು ಪಬ್ಲಿಕ್ ಇಂಟ್ರೆಸ್ಟ್, ಪರ್ಸನಲ್ ಇಂಟ್ರೆಸ್ಟ್ ಇರೋ ವಿಷಯ ಅಲ್ಲ. ನಾವು ಪ್ರತಿ ಸಲ ಶಾಸಕರ ಹತ್ರ ನಾವು ಗಲಾಟೆ ಮಾಡ್ಬೇಕಾ? ಅಲ್ಲ, ನಿಮಗೆ ಏನಾದ್ರು ಬೇರೆ ಹಿಡನ್ ಎಜೆಂಡಾ ಏನಾದ್ರೂ ಇದೆಯಾ? ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಕೃಷಿ ಭೂಮಿಗೆ ಹಾನಿಯಾಗದಂತೆ ಹೈ ಲೆವೆಲ್ ಟವರ್ ಅಳವಡಿಸಲು ಸಾಧ್ಯವಿದೆ. ಎತ್ತಿನಹೊಳೆ ಪರಿಸರದಲ್ಲಿ ಇಂತಹ ಟವರ್ ಅಳವಡಿಸಲಾಗಿದೆ. ಕೃಷಿಕರಿಗೆ ಸಮಸ್ಯೆಯಾಗದಂತೆ ಇಂತಹ ವ್ಯವಸ್ಥೆ ಯಾಕೆ ಕಲ್ಪಿಸಬಾರದು ಎಂದು ಶಾಸಕರು ಅಧಿಕಾರಿಯನ್ನ ಪ್ರಶ್ನಿಸಿದ್ರು. ತಂತ್ರಜ್ಞಾನ ಯುಗದಲ್ಲೂ ಇಂತಹ ಸ್ಥಿತಿ ನಿರ್ಮಾಣವಾದರೆ ಇದಕ್ಕೆ ಅರ್ಥವಿಲ್ಲ. ಇದು ಪಂಚವಾರ್ಷಿಕ ಯೋಜನೆಯ ಅಥವಾ ದಶವಾರ್ಷಿಕ ಯೋಜನೆಯ ಎಂದು ಖಾರವಾಗಿ ನುಡಿದರು. ಒಟ್ಟು ಏನು ನಿಮ್ಮ ಸಂವಿಧಾನದಲ್ಲಿ ಇದು ಎಷ್ಟು ಗ್ರಾಮಗಳು ಬರ್ತದೆ, ಏನು ಪಂಚಾಯತ್ ಸಮಸ್ಯೆಗಳು ಬಂದಿದೆ, ಸಾರ್ವಜನಿಕರಿಂದ ಏನು ಸಮಸ್ಯೆ ಬರ್ತದೆ, ಏನು ಬೇರೆ ಬೇರೆ ನಮ್ಮ ಗ್ರಾಹಕರು ಇರ್ಬೋದು, ಇವ್ರು ಏನು ಸಮಸ್ಯೆಯನ್ನು ಹೇಳ್ತಾರೆ, ಇದರ ಒಟ್ಟು ನಾವು ಪಟ್ಟಿ ಮಾಡಿಕೊಂಡು ನಿಮ್ಮ ಹಂತದಲ್ಲಿ ಏನು ತೀರ್ಮಾನ ಮಾಡ್ಬೋದು, ಅಸೆಂಬ್ಲಿ ಲೆವೆಲ್ ಮಾಡ್ಬೋದು, ಇ ಲೆವೆಲ್ ಮಾಡ್ಬೋದು, SC ಲೆವೆಲ್ ಮಾಡ್ಬೋದು, ಅದಷ್ಟು ನೀವು ಅಪ್ಡೇಟ್ ಮಾಡಿಕೊಂಡು ಬಂದರೆ ಸುಲಭವಾಗಿ ನಾವು ಅದನ್ನು ಇತ್ಯರ್ಥ ಮಾಡಬಹುದು. ಜನರು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡುವಂತ ಅಗತ್ಯ ಇರುವುದಿಲ್ಲ. ಅವರು ಬಹುಶಃ ನಿಮ್ಮ ಬಗ್ಗೆ ಒಂದು ಗೌರವ ಇಟ್ಟುಕೊಳ್ಳುವಂತ ಸಂಗತಿ ಆಗಬಹುದು. ಅದಕ್ಕೆ ಪೂರಕವಾಗಿ ಇವತ್ತು ಕರೆದದ್ದು. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಮೆಸ್ಕಾಂ ಮಂಗಳೂರು ಅಧೀಕ್ಷಕ ಇಂಜಿನಿಯರ್ ಮಂಜಪ್ಪ, ಪುತ್ತೂರು ವಿಭಾಗ ಕಾರ್ಯಪಾಲಕ ಇಂಜಿನಿಯರ್ ನರಸಿಂಹ, ಕೆಪಿಟಿಸಿಎಲ್ ಇಇ ಗಂಗಾಧರ್ ಹಾಜರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.